ಆದರೆ ಆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮೊಬೈಲ್ ಬಳಸ್ತೀವಿ. ಈ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಲಿಕ್ಕೆ ಮೊಬೈಲ್ ತರ್ತೀನಿ ಅಂತಂದಾಗ ಈ ದೇಶದ ವಿಪಕ್ಷದ ನಾಯಕರೊಬ್ರು ಪಿ ಚಿದಂಬರಂ ಅವ್ರು ಆಡ್ಕೊಂಡಿದ್ರು, ಭಾರತೀಯರು ದಡ್ರು, ಹಳ್ಳಿ ಜನ, ಈ ಹಳ್ಳಿ ಜನರಿಗೆ ಇಂಟರ್ನೆಟ್ ಇಲ್ಲ, ನೀವು ಕೈಯಲ್ಲಿ ಬ್ಯಾಂಕ್ ಹೆಂಗ್ ಕೊಡ್ತೀರಾ ಅಂತ. ಆದ್ರೆ ಇವತ್ತು ಏನಾಗಿದೆ ಗೊತ್ತೇನು, ನೀವು ತರಕಾರಿ ಅಂಗಡಿಗೆ ಹೋದ್ರೆ ನನ್ನ ಜೇಬಲ್ ದುಡ್ಡಿಲ್ಲ ಅಂತಂದ್ರೆ QR ಕೋಡ್ ತೋರಿಸಿ ದುಡ್ಡು ಹಾಕಿ ಅಂತ ತರಕಾರಿ ಮಾರೋ ಹೆಣ್ಮಗಳು. ನಾನೊಂದ್ಸಲ ನನ್ನ ಮನೆಯಿಂದ ಹೊರಗೆ ಬರಬೇಕಾದಾಗ ಬೆಂಗಳೂರಿನ ಕಡೆ ಬಸವಣ್ಣನ ಕರ್ಕೊಂಡ್ಬರೋದು ರೂಢಿ ಇದೆ. ಒಂದು ಗೋವನ್ ತಗೊಂಡ್ ಬರ್ತಾರೆ, ಆ ಗೋವನ್ ಮನೆ ಮುಂದೆ ನಿಲ್ಲಿಸ್ತಾರೆ, ಆಮೇಲೆ ದುಡ್ಡು ಕೊಡಿ ಅಂತ ಕೇಳ್ತಾರೆ. ನಾನು ಸುಮ್ಮನೆ ತಮಾಷೆ ಮಾಡಿ ಕ್ಯಾಶ್ ಇಲ್ಲ ನನ್ನ ಹತ್ರ ಅಂತಂದೆ. ಅವನೇನಂದ ಗೊತ್ತಾ, ಯಾರಿಗೆ ಬೇಕು ಸರ್ ಕ್ಯಾಶು, QR ಕೋಡಿಗೆ ದುಡ್ಡು ಹಾಕಿ ಅಂತ. ಆ ಬಸವಣ್ಣನ ಮುಂದೆ ತಲೆ ಮೇಲೆ ಒಂದು QR ಕೋಡ್ ಇತ್ತು, ಆ QR ಕೋಡ್ ಸ್ಕ್ಯಾನ್ ಮಾಡಿ ಹಾಕಿ ಅಂತ. ಅಂದ್ರೆ ಬಸವಣ್ಣನ ತಲೆ ಮೇಲೆ QR ಕೋಡ್ ಇದೆ. ಇವತ್ತು ಭಾರತ ಆರ್ಡಿನರಿ ಅಲ್ಲ. ನಾನು ಈಗ ಬರಬೇಕಾದ್ರೆ ಒಂದು ಸುದ್ದಿ ನೋಡ್ಕೊಂಡು ಬಂದಿದ್ದೀನಿ, ಇನ್ನು ಮುಂದೆ ಮೊಬೈಲು ಬೇಕಾಗಿಲ್ಲ. ನೀವು ನಿಮ್ಮ ಕಾಲೇಜ್ನ ID ಕಾರ್ಡ್ ಇರುತ್ತಲ್ಲ, ಅದ್ರ ಹಿಂದೆ ನಿಮ್ದೊಂದು ಕಾರ್ಡ್ ಹಾಕ್ಕೊಂಡು, ಒಂದು ಕಾರ್ಡ್ ಸಿಗುತ್ತೆ, ಆ ಕಾರ್ಡನ್ನ ಹಾಕ್ಕೊಂಡು ನಿಮ್ಮ UPI ಕನೆಕ್ಟ್ ಮಾಡಿ, ನೀವು ಆ ಕಾರ್ಡನ್ನ ಮೊಬೈಲಿಗೋ ಮತ್ತೆ ಎಲ್ಲಿಗಾದ್ರೂ ಟಚ್ ಮಾಡಿದರೆ ನೀವು ಎಷ್ಟು ದುಡ್ಡು ಟ್ರಾನ್ಸ್ಫರ್ ಮಾಡಬೇಕೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗ್ತಾ ಇದೆ. ಮೊನ್ನೆ G20 ಕಂಟ್ರೀಸ್ನ ಎಲ್ಲ ಬುದ್ಧಿವಂತರು ಅಂತ ಅನ್ನಿಸ್ಕೊಂಡವರು, ಅವರಿಗೆ ವ್ಯಾಲೆಟ್ಗೆ ಒಂದೊಂದು ₹1,000 ಹಾಕಲಾಗಿದೆ, ಅವರು ವ್ಯಾಲೆಟ್ ಹಿಡ್ಕೊಂಡು ತರಕಾರಿ ಖರೀದಿ ಮಾಡ್ತಿದ್ದಾರೆ. ₹10 ₹20 ತರಕಾರಿ, ಅಂಡ್ ದೇ ಆರ್ ಹ್ಯಾಪಿ. ನಮ್ಮ ದೇಶದಲ್ಲಿ ನಾವು ಇದನ್ನ ನೋಡ್ಲಿಲ್ಲ, ಭಾರತ UPI ಬಂದಾಗಿದೆ ಅಂತ. ಅಂದ್ರೆ ಜಗತ್ತು ಹೇಳ್ತಿದೆ, ಭಾರತ ಇವತ್ತು ಸೂಪರ್ ಪವರ್ ಆಗುವಂತ ಎಲ್ಲ ಸಾಮರ್ಥ್ಯವನ್ನು ತನ್ನದಾಗಿಸಿಕೊಂಡಿದೆ. ನಾವು ಇದರಿಂದ ಹಿಂದೆ ಹೆಜ್ಜೆ ಇಡುವಂತಿಲ್ಲ ಅಂತ. ಆ ಕಾರಣಕ್ಕೆ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ಳೋದು ಮಿತ್ರರೇ, ನಮ್ಗೆಲ್ರಿಗೂ ಮುಂದೆ ಹೋಗ್ಲಿಕ್ಕೆ ವಿಪುಲವಾದ ಅವಕಾಶ ಇದೆ. ಯಾವ ಕಾರಣಕ್ಕೂ ಅದನ್ನು ಕಳ್ಕೊಳ್ಬೇಡಿ. ನಾವೆಲ್ಲರೂ ಮುನ್ನುಗ್ಗೋಣ. ಈ ಭಾರತವನ್ನ ಒಂದು ಬಲಾಢ್ಯವಾಗಿರುವಂತ ರಾಷ್ಟ್ರ ಮಾಡಲಿಕ್ಕೆ ಏನು ಅಗತ್ಯ ಇದೆಯೋ ಅವೆಲ್ಲಕ್ಕೂ ಸಿದ್ಧರಾಗೋಣ. ಸ್ವಾಮಿ ವಿವೇಕಾನಂದರು